ಉಡುಪಿಯ ಕಡೆಗೂಲು ಶ್ರೀಕೃಷ್ಣ ವರ್ಲ್ಡ್ ಫೇಮಸ್ ಕೃಷ್ಣನ ನಗರಿ ಉಡುಪಿಯಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಅದರಲ್ಲೂ ಕೃಷ್ಣನ ಸನ್ನಿಧಾನದಲ್ಲಿ ನಡೆಯುವ ಕಾರ್ಯಕ್ರಮಗಳು ವಿಶ್ವದ ಗಮನ ಸೆಳೆಯುತ್ತಿದೆ. ಇದೀಗ ಕೃಷ್ಣನಿಗೆ ಸ್ವರ್ಣದ ತುಲಾಭಾರ ಸೇವೆ ನಡೆದಿದ್ದು, ಈ ಅಪೂರ್ವ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಸಾಕ್ಷೀಭೂತರಾದರು. ಶ್ರೀಕೃಷ್ಣ ಅಲಂಕಾರ ಪ್ರಿಯ. ಉಡುಪಿಯ ಕಡೆಗೂಲು ಶ್ರೀಕೃಷ್ಣನಿಗೆ ಪ್ರತಿನಿತ್ಯ ವಿವಿಧ ಅಲಂಕಾರಗಳು ನಡೆಯುತ್ತವೆ. ಪಲಿಮರು ಶ್ರೀಗಳು ಪರ್ಯಾಯದ ಪೀಠವೇರಿದ ಬಳಿಕ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಇದೀಗ ಪರ್ಯಾಯ ಪೀಠದಿಂದ ಕೆಳಗೆ ಇಳಿಯುವ ಸಮಯ. ಸ್ವರ್ಣಗೋಪುರ, ಕೃಷ್ಣನಿಗೆ ಸ್ವರ್ಣ ಮೇಲ್ಚಾವಡಿ, ಹೀಗೆ ಕೃಷ್ಣನಿಗೆ ಸ್ವರ್ಣ ಸೇವೆ ನೀಡಿರುವ ಪಲಿಮರು ಶ್ರೀಗಳು ಇದೀಗ ಕೃಷ್ಣನಿಗೆ ಸ್ವರ್ಣ ತುಲಾಭಾರ ನಡೆಸಿದ್ದಾರೆ. ಉಡುಪಿಯ ರಥಬೀದಿಯಲ್ಲಿ ಇದಕ್ಕಾಗಿ ಸರ್ವಧರ್ಮ ವೇದಿಕೆ ನಿರ್ಮಿಸಲಾಗಿದ್ದು, ಈ ಅಪೂರ್ವ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಭಕ್ತರು ಕೃಷ್ಣ ತುಲಾಭಾರವನ್ನ ಕಣ್ತುಂಬಿಕೊಂಡ್ರು. ಕೃಷ್ಣನ ಈ ಒಂದು ಪವಿತ್ರ ರಥಬೀದಿಯಲ್ಲಿ ಇವತ್ತು ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರ ನೋಡುವ ಸೌಭಾಗ್ಯ ನಮ್ಮದಾಯಿತು. ಪಲಿಮಾರು ಶ್ರೀಗಳು ಎಲ್ಲ ಯತಿವರೇಣ್ಯರ ಸಮ್ಮುಖದಲ್ಲಿ ವೇದ ಘೋಷದೊಂದಿಗೆ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರವನ್ನು ನಡೆಸಿ ಅದೆಲ್ಲವನ್ನು ನಾವೆಲ್ಲರೂ ನೋಡುವಂತೆ, ಆ ಒಂದು ದ್ವಾಪರ ಯುಗದ ಪರಿಕಲ್ಪನೆಯನ್ನು ನಾವಿಲ್ಲಿ ಕಾಣುವಂತೆ ಮಾಡಿದ್ದಾರೆ. ಅದನ್ನು ಕಂಡ ನಾವೇ ಕೃತಾರ್ಥರು. ಸಂಜೆ ದೇವರನ್ನ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ರಥಬೀದಿಯಲ್ಲಿ ಮೆರವಣಿಗೆ ನಡೆಯಿತು. ಅನೇಕ ಭಜನಾ ಮಂಡಳಿಗಳು, ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಸರ್ವಧರ್ಮ ವೇದಿಕೆಯಲ್ಲಿ ಬಳಿಕ ಸ್ವರ್ಣ ತುಲಾಭಾರ ನಡೆಯಿತು. ಪರ್ಯಾಯ ಪಲಿಮರು ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಅದಮರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು, ಸೋದೆಮಠದ ಶ್ರೀ ವಿಶ್ವವಲ್ಲಭ ತೀರ್ಥರು, ಪಲಿಮರು ಕಿರಿಯ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರು ಕೃಷ್ಣ ತುಲಾಭಾರದಲ್ಲಿ ಭಾಗವಹಿಸಿ ಸ್ವರ್ಣ ತುಲಾಭಾರ ನಡೆಸಿಕೊಟ್ಟರು. ಕೃಷ್ಣನನ್ನ ತೂಗಿದ ಬಳಿಕ ಪೂಜೆ ಸಲ್ಲಿಸಲಾಯಿತು. ಈ ಮೂಲಕ ಕೃಷ್ಣ ತುಲಾಭಾರ ಸಂಪನ್ನವಾಯಿತು. ಎರಡೂ ಕತೆ ನಾವು ಕೇಳಿದ್ದೇವೆ. ಸತ್ಯಭಾಮೆ ಬಂಗಾರದಿಂದ ತೂಗಿದ್ದು, ರುಕ್ಮಿಣಿ ದೇವಿ ತುಳಸಿ ದಳದಿಂದ ತೂಗಿದ್ದು. ನಾವು ಎರಡರಿಂದಲೂ ತೂಗಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಸುವರ್ಣ ಇಡೋದು, ಅದು ಕಡಿಮೆ ಆಯಿತು ಅಂದರೆ ದೇವರಿಗೆ ತುಳಸಿ ದಳ ಇಟ್ಟು ತೂಗತಕ್ಕಂತಹ ತುಲಾಭಾರದ ಕಾರ್ಯಕ್ರಮ. ಅದು ಕೃಷ್ಣದೇವರ ಉತ್ಸವದ ಬಳಿಕ ಅಲ್ಲಿ ತುಲಾಭಾರದ ಕಾರ್ಯಕ್ರಮ. ಅದರಲ್ಲಿ ಯಾರು ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿಯಲ್ಲಿ ಈಗಾಗಲೇ ದಾನ ಮಾಡಿದ್ದಾರೆ. ಎಷ್ಟು ಶಕ್ತಿಯಿಂದ ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡಿ ತಕ್ಕಡಿಯಲ್ಲಿಟ್ಟು ಅದರಲ್ಲಿ ಕೃಷ್ಣನನ್ನು ತೂಗುವ ಸ್ವರ್ಣ ತುಲಾಭಾರದ ಹಿನ್ನೆಲೆಯಲ್ಲಿ ಸೃಷ್ಟಿ ನೃತ್ಯ ಕಲಾ ಕುಟೀರದ ಡಾಕ್ಟರ್ ಮಂಜರಿ ಅವರಿಂದ ಶ್ರೀಕೃಷ್ಣ ಪ್ರದರ್ಶನಂ ನೃತ್ಯ ರೂಪಕ ನಡೆಯಿತು. ಕೃಷ್ಣ ತುಲಾಭಾರದ ಮೂಲಕ 2 ವರ್ಷಗಳ ಅವಧಿಯಲ್ಲಿ ಪಲಿಮಾರು ಶ್ರೀಗಳು ತಮ್ಮ ಪರ್ಯಾಯದ ಅವಧಿಯನ್ನ ಕೃಷ್ಣನ ಸೇವೆಗೆ ಮುಡುಪಾಗಿಟ್ಟರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.